ಮಗು ಗುರುಗಳೇ, ನಿನಗೆ ಅರ್ಥವೇ ಆಗ್ಲಿಲ್ಲ. ಹಾಗಲ್ಲ, ಇದು ಓಂ ನಮಃ ಶಿವಾಯ ನೋಡು, ಮೇಲ್ಪಂಕ್ತಿಯಲ್ಲಿ ಬರೆದದ್ದನ್ನ ಓದು, ಹಾಗೆ ಅದ್ರ ಕೆಳಗೆ ಬರೆ. ಗುರುಗಳೇ, ನೀವು ಮೇಲ್ಪಂಕ್ತಿಯಲ್ಲಿ ಬರೆದ ಹಾಗೆ ನಾನು ಕೆಳಪಂಕ್ತಿಯಲ್ಲಿ ಓಂ ನಮ ನಾರಾಯಣ ಅಂತ ಬರೆದಿದ್ದೇನೆ. ಹಾಗಲ್ವಾ? ವೈಕುಂಠವಾಸಾಯ ನಮಃ, ವೈಕುಂಠವಾಸಾಯ ನಮಃ ಅಂತ ಬರೆಯುವುದಲ್ಲ, ಮತ್ತೆ ಕೈಲಾಸವಾಸಾಯ ನಮಃ ಎಂದೇ ಬರಬೇಕು. ನಾನು ವೈಕುಂಠವಾಸಾಯ ನಮಃ ಅಂತ ಬರೆದಿದ್ದೇನೆ ಗುರುಗಳೇ. ಹಾಗೆ ಆಗುವುದಿಲ್ಲ. ಶೂಲಧರಾಯ ನಮಃ, ಚಕ್ರಧರ, ಪಾರ್ವತಿ ರಮಣಾಯ ನಮಃ, ಲಕ್ಷ್ಮೀ ರಮಣಾಯ ನಮಃ, ಹಾಗಲ್ವಾ? ಗಂಗಾಧರಾಯ ನಮಃ, ಶ್ರೀನಾರಾಯಣ. ಅಯ್ಯೋ, ನಿನಗೆ ಯಾಕೆ ಹೇಳಿದ್ ಗೊತ್ತಾಗುದಿಲ್ಲ. ಗುರುಗಳೇ ಗುರುಗಳೇ ಗುರುಗಳೇ, ಇದು ಹೆಡ್ಡ, ಇದನ್ನ ಒಗೆದಿದ್ದಾನೆ. ಯಾರು ಹೆಡ್ಡ? ಏನದು ಏನದು? ಏನೋ ಬಿಚ್ಚು ಬಿಚ್ಚು ಬಿಚ್ಚು, ಏನೋ ನೋಡೋದು ಅಲ್ಲ. ಮತ್ತೆ ದಾರಿಯ ಮಧ್ಯದಲ್ಲಿ ಬರುವಾಗ ನನ್ನ ಜಡೆಯನ್ನು ಹಿಡಿದು ಎಳೀತಾನೆ ಆತ. ಬರ ಇಲ್ಲಿ. ಏನೋ ದಾರಿ ಮೇಲೆ ಎಷ್ಟು ಕೆಲಸ ನಿನಗೆ? ನೆಟ್ ಇಲ್ಲಿ ಬರುವುದು ಬಿಟ್ಟು ಮಧ್ಯದಲ್ಲಿ ಏನ್ ಕೆಲಸ? ನಾನು ಹೇಳದದ್ದು ಅಲ್ಲ ಗುರುಗಳೇ. ಏನ್ ಮತ್ತೆ ಯಾರು ಹೇಳ್ತದ್ದು? ಜಡೆ ಮುಳ್ಳಿನ ಕೊನೆಗೆ ಸಿಕ್ಕಿತ್ತು, ನಾನು ತಪ್ಪಿಸಿದ್ದು. ಅವಳು ತಿರುಗಿ ನೋಡಿದ್ರೆ ನಾನು ಎಳೆದಿದ್ದು ಅಂತ ಹೇಳುದು. ಮತ್ತೆ ಗುರುಗಳೇ, ದಾರಿಯಲ್ಲಿ ಬರುವಾಗ ಒಂದು ಕಣ್ಣು ಮುಚ್ಚುವುದು, ಒಂದು ಕಣ್ಣು ಹೊಡೆಯುವುದು. ಏನು ಕಣ್ಣು ಹುಬ್ಬುವಲ ಕುಣಿಲಿಕ್ಕೆ ಪ್ರಾರಂಭ ಆಯ್ತು ನಿನಗೆ ಅಲ್ವಾ? ನಾನು ಹಾಗೆ ಮಾಡಿದ್ದೆ. ಸರಿ ತಿರ್ಗುದಿಲ್ಲ, ನಾಲ್ಗೆ ಸರಿ ತಿರ್ಗುದಿಲ್ಲ, ಕಣ್ಣು ಹುಬ್ಬು ಹೆಚ್ಚಾಯ್ತು. ನಾನು ಹಾಗೆ ಮಾಡಿದ್ದಲ್ಲ ಗುರುಗಳ. ಮತ್ತೆ ಯಾರು ಮಾಡಿದ್ದು? ಜೇನುನೊಣ ಅಂತ ನನ್ನ ಹತ್ರ ಬಂದಿದ್ದು. ಹಾಗೇನಾಯ್ತು? ಕಣ್ಣಿಗೆ ಜೇನುನೊಣ ಬೀಳ್ತದೆ ಅಂತ ನಾನು ಒಂದು ಕಣ್ಣು ಮುಚ್ಚಿದ್ದು. ಮತ್ತೊಂದು ಕಣ್ಣು ಬಿಟ್ಟಿದ್ದು ಯಾಕ? ಜೇನುನೊಣ ಎಲ್ಲಿಗೆ ಹೋಯ್ತು ಅಂತ ನೋಡುವ ಅಂತ ಮತ್ತೊಂದು ಕಣ್ಣು ನಾನು ಬಿಟ್ಟಿದ್ದು. ಹೆಡ್ ಆದ್ರೂ ಒಳ್ಳೆ ಒಣ ಬುದ್ಧಿವಂತಿಕೆ ಉಂಟು. ಕುಡ್ಕ ಗುರುಗಳೇ, ಏನನ್ನೋ ಬರೆದಿದ್ದಾನೆ. ಏನಂತೆ? ಓದು. ಪ್ರಿಯ ರಾಜೀವಿಗೆ ಹೆಡ್ಡ ಮಾಡುವ ಆಶೀರ್ವಾದ ಪೂರ್ವಕ ನಮಸ್ಕಾರವಂತೆ. ಆಶೀರ್ವಾದ ಪೂರ್ವಕ ನಮಸ್ಕಾರ. ಇದೊಂದು ಎಲ್ಲ ನಿಂದು ಹೊಸ್ತು ಮಾರಾಯ. ಮತ್ತೆ ಮುಂದೆ ಬರೆದಿದ್ದಾನೆ ಗುರುಗಳೇ. ಉಂಟು. ಏನಂತೆ? ನಿನ್ನ ತಂದೆಯು ನನಗೆ ಮಾವನಾದರೆ ನಾನು ನಿನಗೇನು? ನಿನ್ನ ಬೇಡ ಏನೋ ಹಾಗೆಲ್ಲ ಅಂದ್ರೆ, ಏನೋ ಹಾಗೆಲ್ಲ ಅಂದ್ರೆ ಇಷ್ಟು ದಿವಸ ಬಂದು ಇಲ್ಲಿ ಕಲ್ತದಿದೆಯ? ಮುಚ್ಚು ಬಾಯ್, ಬಾಯ್ 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 ಮುಚ್ಚು. ನೋಡ ನೋಡ, ಮುಚ್ಚ ಬಾಯ್ ಮುಚ್ಚ. ಅದು ಮಗು. ಗುರುಗಳೇ, ಕೂತ್ಕೊಳ್ಳಿ ನೀವು. ಹಾಗಲ್ಲ ಮಗುವೇಕೆ ನಾಗಭೂಷಣ ಎಂದು, ಹಾಗಲ್ಲ ಮಗುವೇಕೆ ನಾಗಭೂಷಣ ಎಂದು ಬೇಗದಿ ಬಾರೆ ಎನ್ನಲು, ಬೇಗದಿ ಬಾರೆ ಎನ್ನಲು ನಾಗ ಶಯನ ಎಂದು ಬರೆದನು ಬಾಲಕ, ನಾಗಶಯನ ಎಂದು ಬರೆದನು ಬಾಲಕ, ಆಗತಿ ದೋಷದಳು. ಮಗು. ಗುರುಗಳೇ, ಹಾಗಲ್ಲ ಹಾಗಲ್ಲ. ಮತ್ತೆ ಹೇಗೆ ಗುರುಗಳೇ? ನೀನು ಹೇಗೆ ಇದೆಲ್ಲ ಗೊತ್ತಾಯ್ತು ಅಂತ ನನಗಂತೂ ಗೊತ್ತಾಗುವುದಿಲ್ಲ. ಸರಿಯಾಗಿ ನಾನೇನು ಬರೆದಿದ್ದೇನೋ ಅದನ್ನೇ ನೀನು ಬರಿಬೇಕು. ಆಗ ಮಾತ್ರ ನೀನು ಜಾಣ ಆಗುವುದಕ್ಕೆ ಸಾಧ್ಯ. ಆದಿತ್ಯ ಗುರುಗಳೇ, ಸರಿಯಾಗಿ ಬರೀ. ಖಂಡಿತ ಬರಿತೇನೆ. ಸರಿಯಾಗಿ ನೋಡ್ಕೋ. ಆದಿತ್ತು. ನೋಡು ನಾನೇನು ಬರೆದಿದ್ದೇನೆ. ಮಕ್ಕಳಿಗೆ ಆಭರಣ ಅಂದ್ರೆ ಬಹಳ ಇಷ್ಟ ಅಲ್ವಾ? ಆದ್ರಿಂದ ಯಾವ ಆಭರಣದಿಂದ ಸುಶೋಭಿತನಾಗಿ ನಮ್ಮನ್ನ ರಕ್ಷಿಸ್ತಾನೋ ಅಂತ ಮಹಾದೇವನ ಹೆಸರನ್ನು ಬರೆದಿದ್ದೇನೆ. ಹೇಗೆ ಗೊತ್ತಾ? ಹೇಗೆ? ನಾಗಭೂಷಣ. ಹೌದೇ ಗುರುಗಳೇ? ನೋಡಿ ಎಷ್ಟು ಚಂದವಾಗಿ ಬರ್ದಿದ್ದೆ. ನಾನು ಬರಿತೇನೆ ನಾಗಶಯನ. ಅಯ್ಯೋ, ಹಾಗಲ್ವಾ? ಮತ್ತೆ ಹೇಗೆ ಗುರುಗಳೇ? ಶಿವ ಅಂತ ಹೇಳು. ಶ್ರೀಹರಿ.
ಹಾಗಲ್ವ, ಶಂಕರ ಅಂತ ಹೇಳು. ಅಚ್ಯುತ, ಥೂ, ಪರಮೇಶ್ವರ ಅಂತ ಹೇಳು. ಕೇಶವ, ಥೂ, ಅಯ್ಯೋ, ಯಾಕೆ ಸುಮ್ಮನೆ ನಾನು ತಲೆ ತಿದ್ದು ಬಿಟ್ಟಿಯಲ್ಲ. ಏಯ್ ಏಯ್, ಇಲ್ಲಿ ಬರ್ರ, ಇಲ್ಲಿ ಬರ್ರ. ಕರೀತಾರಲ್ಲ ಗುರುಗಳು, ಕರೀತಾರೆ. ನೋಡು, ನಿನಗೆ ನಾಳೆ ದೊಡ್ಡ ಬಹುಮಾನ ಉಂಟು. ಇವತ್ತು ಬರುವಾಗ ಎಷ್ಟು ಬಾಳೆಹಣ್ಣು ಸಿಕ್ಕಿತ್ತು? 3. ನಾಳೆ 30 ಬಾಳೆಹಣ್ಣು ಕೊಡ್ತೇನೆ. 30? ಹೌದು 30 ಬಾಳೆಹಣ್ಣು? ಹೌದು. ನಡೆ ಸಾಕಬೇಕಾ? ಸಾಕು. ಸಾಕನ? ಸಾಕು. ಹೊಸದಾಗಿ ಬಂದಿದ್ದಾನೆ, ನೀವೆಲ್ಲ ಪರಿಚಿತರು. ಇಲ್ಲಿ ಅವನಿಗೆ ಸರಿ ನಿರ್ದಾಕ್ಷಿಣ್ಯವಾಗಿ ವರ್ತಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು? ಗೆಳತನ ಮಾಡ್ಕೊಳ್ಬೇಕು. ಮಕ್ಕಳು ಯಾವಾಗಲೂ ದೊಡ್ಡವರಿಗಿಂತ ಮಕ್ಕಳೊಂದಿಗೆ ಬೆರೆಯುವುದು ಹೆಚ್ಚು. ಹೌದು. ಮಕ್ಕಳ ಸಂಗಡ ಅವರು ಬಹಳ ಸಂತೋಷದಿಂದ ಇರ್ತಾರೆ. ರಾಜೀವ್ ನನ್ನೊಟ್ಟಿಗೆ ಇರೋದು. ರಾಜೀವ್ ಒಬ್ಳೇ ಎಷ್ಟು ಜನ ಇದ್ದರು ಕಾಣೋದು ನಿನಗೆ? ಇವನು ನನ್ನ ಹಿಂದೆ ಇರೋದು. ಏಯ್, ನೀ ಸ್ವಲ್ಪ ಮುಂದ್ ಬಾ. ನಾ ಏನ್ ಹೇಳಿದೆ ಗೊತ್ತಾಯ್ತಾ? ಇವ ನಿಮ್ಮೊಂದಿಗೆ ಆಡುವುದಕ್ಕೆ ಸಂತೋಷ ಪಡ್ತಾನೆ. ನೀವು ಆಟ ಮಾಡುವಾಗ ಏನ್ ಮಾಡ್ಬೇಕು? ಹೌದನ್ನ ಆಡುವಾಗ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಗುರುಗಳೇ? ಏನ್ ಮಾಡ್ತಿ? ಏನ್ ಮಾಡ್ಬೇಕು? ಗಾಳಿಪಟ ಹಾರಿಸುವುದಲ್ಲ, ಮತ್ತೆ ಬರುವಾಗ ಹೇಳ್ದ ಮಳ್ಳು ಪದ ಅಲ್ಲ ಹೇಳುದಲ್ಲ. ಮತ್ತೆ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು ಗುರುಗಳೇ? ಶಂಭೋ, ಶಂಕರ, ಪರಮೇಶ್ವರ, ದಯಾಮಯ, ಕೈಲಾಸವಾಸಿ, ಪಾರ್ವತಿ ರಮಣ, ಹೀಗೆ ಶಿವನ ನಾಮ ಸಂಕೀರ್ತನೆಯನ್ನು ಹೇಳಬೇಕು. ನೀವು ಹೇಳಿದಾಗ ಇವನು ಹೇಳು ಹಾಗೆ ಮಾಡ್ಬೇಕು. ಆಯ್ತು ಗುರುಗಳೇ. ಯಾಕೆ ಹೇಳ್ತೇನೆ? 30 ಬಾಳೆಹಣ್ಣು 30 ಅಲ್ಲ 300 ಕೊಟ್ಟೇನು? 300. ಬೇಡ ನನಗೆ. ಇವನು ಬಾಯೆಲ್ಲ ಸರಿಯಾಗಿ ಶಂಕರ ಶಿವ ಅಂತ ನೀವು ಹೇಳಿಸಿದ್ರು. 300 ಅಲ್ವಾ? 3000. 3 ಮುಂದೆ ಎಷ್ಟು ಸೊನ್ನೆ ಬೇಕಾದ್ರೂ ಇಟ್ಕೊಳ್ಬಹುದು. 3 ಮಂದಿ 0 ಕೊಡ್ತಾರಂತೆ. ಅದಕ್ಕಾಗಿ ಹೇಳ್ತೇನೆ, ಸೊನ್ನೆ ಬಗ್ಗೆ ಲೆಕ್ಕ ಹಾಕಬೇಡ, 3 ಕೈ ಬಿಡಬೇಡ. ನಾ ಹೇಳಿದ್ದನ್ನು ಮಾತ್ರ ನಡೆಸಬೇಕು. ಆಯ್ತು ಗುರುಗಳೇ. ಕೇಳ್ತೇನೆ. ಯಾಕೆ ಹೇಳಿದೆ? ನನಗೆ ನಿತ್ಯ ವಿಧಿ ತೀರಿಸುವ ಸಮಯ ಆಗಿದೆ. ಹೋಗಿ ಬರುವವರೆಗೆ ಇವನೊಂದಿಗೆ ಒಳ್ಳೆ ಗೆಳತನದಿಂದ ಆಟ ಮಾಡಿ ಇವನ ಬಾಯಲ್ಲಿ ಹರನಾಮೋಚ್ಚಾರ ನಾನು ಹೇಳ್ಕೊಟ್ಟದ್ದಲ್ಲ ನೆನಪುಂಟಲ್ಲ, ಇವನನ್ನು ಸಲಿಗೆಯಿಂದ ಆಡಿಸಿ ಹೇಳ್ಕೊಡಿ. ಬರ್ತೇನೆ. ಹೇಳಿಕೊಡ್ಲಿಕ್ಕೆ ಆರಂಭ ಮಾಡ್ತೀನಿ, ನಾನು ಹೇಳ್ಕೊಡ್ಬೇಕಾ? ಆಟ ನೀನು ಹೇಳು, ಬಾಳೆಹಣ್ಣು ನಾನು ತಗೊಳ್ತೇನೆ. ನೀನೇ ಹೇಳಿಕೊಡ್ಬೇಕು, ನೀನೇ ಒಪ್ಕೊಂಡದ್ದು. ಎಲ್ಲರೂ ಸೇರಿ ಪಾಠ ಮಾಡ್ಬೇಕು ಹೇಳಿದ್ದು. ನೀನೇ ಹೇಳು. ನೀನೇ ಹೇಳಿಕೊಡು. ನೀವು ಬರುದಿಲ್ಲ ಹೆಡ್ಡ ಏನ ಅವನಿಗೆ ಸರಿ ಬರುದಿಲ್ಲ, ಏನು ಬರುದಿಲ್ಲ. ನಾನು ಹೇಳಿಕೊಡ್ತೇನೆ. ಆದಿತ್ಯ, ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಹೇಳ. ನಾನು ಹೇಳುವುದಿಲ್ಲ. ಶಿವನಾಮ ಹೇಳ್ಬೇಕಂತ ಗುರುಗಳು ಹೇಳಿದ್ದಾರೆ, ಅಷ್ಟೇ ಅಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತನಿಗೆ ನರಕ ಇಲ್ಲ ಅಲ್ಲನೆ ರಾಜೇ? ಶಿವ ಭಕ್ತನಿಗೆ ನರಕ ಇಲ್ಲ. ಹೇಳ. ನಾನು ಹೇಳುವುದಿಲ್ಲ. ಯಾಕೆ? ನಾನು ಮಾತ್ರ ಹರಿನಾಮ ಸ್ಮರಣೆಯನ್ನು ಮಾಡುವವ. ಹಾಗೆ ಮಾಡಬಾರ್ದು, ತಪ್ಪೋದು. ಹೇಳಿದ್ದಾರಲ್ಲ, ಶಿವನಾಮ ಸ್ಮರಣೆ ಮಾಡಾಗ ನನಗೆ ಬಾಳೆಹಣ್ಣು ಕೊಡ್ತಾನೆ ಹೇಳಿದ್ದಾರೆ ಗುರುಗಳು. ನಾನು ಮಾಡುವುದಿಲ್ಲ. ಹರಿನಾಮ ಸ್ಮರಣೆಯನ್ನು ಮಾಡಿದ್ರೆ ಇಹದಲ್ಲಿ ಕೀರ್ತಿ, ಪರದಲ್ಲಿ ಮುಕ್ತಿ ಸಿಗ್ತದೆ. ಹೌದು, ನಮಗೆ ಬಾಳೆಹಣ್ಣು ಸಿಗ್ತದೆ, ಖಂಡಿತ ಸಿಗ್ತದೆ. ಈಗ ನನ್ನನ್ನೆಲ್ಲ ಹೆಡ್ಡ ಹೇಳ್ತಾರೆ ಇವರೆಲ್ಲ, ನನ್ನನ್ನು ಬುದ್ಧಿವಂತ ಹೇಳ್ತಾರೆ. ಹರಿನಾಮ ಉಚ್ಚಾರ ಮಾಡಿದ್ರೆ ನೀನು ಬುದ್ಧಿವಂತ ಆಗ್ತೀಯ. ನಾನು ಬುದ್ಧಿವಂತ ಆಗ್ತೇನೆ, ಖಂಡಿತ ಆಗ್ತೀಯ. ಅರಮನೆ ಕರ್ಕೊಂಡು ಹೋಗ್ತೀಯಾ? ನಾನು ಕರ್ಕೊಂಡು ಹೋಗ್ತೇನೆ. ಹಾಗಾದ್ರೆ ನಾನು ಹರಿನಾಮ ಸ್ಮರಣೆ ಮಾಡ್ತೇನೆ. ಹೌದಾ? ನಾನು ಹೇಳಿಕೊಡ್ತೇನೆ. ನೀನು ಮಾಡ್ತೀಯನ? ಬಾಳೆಹಣ್ಣು ಕೊಡುವ. ನೀನು ಮಾಡ್ತೀಯನ? ಅರಮನೆಗೆ ಹೋಗುವ. ನೀನು ಮಾಡ್ತೀನಿ. ನೀವೆಲ್ಲ ಮಾಡಿದ ಮೇಲೆ ನಾನು ಮಾಡ್ಬೇಕು. ನಾನು ಹೇಳಿಕೊಡ್ತೇನೆ. ಹೇಳಿಕೊಡು. ನಾನು ಹೇಳಿದಾಗೆ ನೀವಲ್ಲೇ ಹೇಳಿ. ಬಾಬಾರೋ ಬಾರೋ ಗೋಪಾಲ, ಬಾರೋ ಬಾರೋ ಗೋಪಾಲ, ಶ್ರೀಲೋಲ ಹರಿವನಮಾಲ, ಶ್ರೀಲೋಲ ಹರಿವನಮಾಲ, ಬಾಬಾರೋ ಬಾರೋ ಗೋಪಾಲ, ಶ್ರೀಲೋಲ ಹರಿವನಮಾಲ, ಹರಿವನಮಾಲ, ಬಾರೋ ಬಾರೋ ಗೋಪಾಲ,
ಕಾಲ್ ತಪ್ಪ ಬಿದ್ರು ಯಾವ ಕಡೆ ಬೀಳ್ತಾರೆ ಇವ್ರು. ಈಗ ನೀನು 3 ಇಲ್ಲ ಬರೀ 0 ಮಾತ್ರ. ನಾನು ಹೇಳಿದಲ್ಲ ಮತ್ತಾರು ಇವನೇ ಹೇಳ್ಕೊಟ್ಟಿದ್ದು. ನಾನು ಕೊಡ್ಲಿಲ್ಲ. ಇವನೇ ರಾಜಕುಮಾರನೇ ಹೇಳ್ಕೊಟ್ಟಿದ್ದು. ಕುಂಬೂರು ನೀವೆಲ್ಲ ಕುಂಬಾರ ಆದ್ರಲ್ಲ. ಅಲ್ಲ ಅವನೇ ಹೇಳ್ಕೊಟ್ಟಿದ್ದು. ನಾ ಹೇಳಿದ್ದೇನು ಮಾಡಿದ್ದೇನು ಒಂದು ಕ್ಷಣ ಬರುವುದ್ರೊಳಗೆ ಏನೆಲ್ಲ ಅವಾಂತರ ಮಾಡ್ಬಿಟ್ರಿ. ನನ್ನನ್ನು ಬುದ್ಧಿವಂತ ಏನು ಗುರುಗಳೇ? ಯಾಕಿಂತ ಕೆಲಸ ಮಾಡ್ತೀಯೋ? ಏನಾಯ್ತು ಈಗ? ಮಂಗ ತಾನು ಆದದ್ದಲ್ದೆ ವನವನ್ನು ಹಾಳು ಮಾಡಿದ ಹಾಗೆ ಈ ರೀತಿ ನೀನು ಹಾಳಾದದ್ದಲ್ದೆ ಇದ್ದವರನ್ನೆಲ್ಲ ಹಾಳು ಮಾಡ್ತೀಯ. ನಿನ್ನ ಅಪ್ಪನಿಗೆ ಆ ಹರಿ ಹೆಸರು ಕೇಳಿದ್ರೆ ಆಗುದಿಲ್ಲ. ಓಹೋ, ಶಿವನಲ್ಲದೆ ಆರಾಧ್ಯ ದೈವ ಮತ್ತೊಂದಿಲ್ಲ. ಹಾ, ಪರಿಸ್ಥಿತಿ ಹೀಗಿರುವಾಗ ನನ್ನ ವಿದ್ಯಾ ಮಂದಿರಕ್ಕೆ ಬಂದು ಈ ರೀತಿ ಬೇಕಾದ ಕಲಿಯುವುದು ಬಿಟ್ಟು ಬೇಡದೆ ಇದ್ದದ್ದನ್ನು ನೀನು ಕಲ್ತದ್ದಲ್ದೆ ಇದ್ದವರಿಗೆಲ್ಲ ಹೇಳ್ತೀಯಲ್ಲ. ಯಾರು ನಾನು ಏನ್ ಮಾಡ್ಲಿ ಗುರುಗಳೇ? ಏನು ನೀವು ಹೇಳಿದಾಗ ನನಗೆ ಹೇಳಲಿಕ್ಕೆ ಆಗೋದಿಲ್ಲ. ನೋಡು, ಹ? ಇದು ಅವನಿಗೆ ಬಿದ್ದದ್ದಲ್ಲ. ಅವನಿಗೆ ಬಿದ್ದಿದ್ರ 100 ಪಟ್ಟು ಇದ್ರಲ್ಲಿ ನಿನಗೆ ಬೀಳ್ತದೆ. ಬಿಡಿ 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 ನನಗಲ್ಲ ಬಿಡಿ ಗುರುಗಳ. ಹೇಳ್ತೀಯಾ? ಆಯ್ತು ಗುರುಗಳೇ. ತಿನ್ನಬಾರದು ಅಂತ ಅಂದ್ರೆ ಹೇಳ್ಬೇಕು. ನೀವು ಹೇಳಿದಾಗೆ ಹೇಳ್ತೇನೆ. ಶಿವಾಯ ನಮಃ, ಶ್ರೀಹರಿಯಾಯ ನಮಃ, ಶಂಕರಾಯ ನಮಃ, ಅಚ್ಯುತ, ಥು, ಪರಮೇಶ್ವರ, ಕೇಶವ, ಪಿನಾಕಿ, ಮುಕುಂದ. ಅಯ್ಯೋ, ಇನ್ನು ಕೆಲವು ಹೊತ್ತು ಇವನನ್ನು ಇಟ್ಕೊಂಡ್ರೆ ನಾನು ಇವ ಹರಿನಾಮ ಹೇಳ್ಬೇಕಾದಿತ್ತು ಇವ್ರ ಕಾಲದಲ್ಲಿ. ಅಯ್ಯೋ, ದೊಡ್ಡವ್ರ ಮಕ್ಕಳ ಸಹವಾಸ ಯಾರಿಗೂ ಬೇಡ. ಗುರುಗಳ ನೀವು ಹೇಳಿ ಅರಮನೆಗೆ ಹೋಗುವ. ಆ? ಅರಮನೆ ಕರ್ಕೊಂಡು ಹೋಗ್ತಾನಂತೆ. ಅರಮನೆಗಲ್ಲ, ನಾಳೆ ಯಮನ ಮನೆಗೆ ಹೋಗ್ಬೇಕಾಗ್ತದೆ. ಮಹಾರಾಜರು ಯಮನಿಗೆ ಹೇಳಿ ಕಳಿಸ್ತಾರೆ, ಇಲ್ಲೊಂದಿಷ್ಟು ಜನ ಇದ್ದಾರೆ ಬನ್ನಿ ಕರ್ಕೊಂಡು ಹೋಗಿ ಅಂತ. ಹೋಗೋ ಸ್ಥಳ ಉಂಟು ಮಗು. ಗುರುಗಳೇ, ಯಾಕೆ ಶಿಕ್ಷೆ ಕೊಟ್ಟರು ಹೇಳುವುದಿಲ್ಲ, ಕೋದಂಡ ತೋರಿಸ್ರು ಹೇಳುವುದಿಲ್ಲ, ಚಾಟಿಗೂ ಹೆದರುವುದಿಲ್ಲ. ಯಾಕೆ ನನಗೆ ಕಷ್ಟ ಕೊಡ್ಲಿಕ್ಕೆ ಬಂದಿಯೋ? ಮಹಾರಾಜರ ಮಗನಿಗೆ ಹೆಮ್ಮೆ ಕೊಟ್ಟ ಧನ್ಯತೆಯಿಂದ ನಾನು ಸಂತೋಷ ಪಡಬೇಕು ಅಂತ ಆಲೋಚನೆ ಮಾಡಿದ್ರೆ ಯಾಕೋ ಮಗು ಒಂದು ಸಾರಿ ಶಂಕರ ಅಂತ ಹೇಳೋ. ಶ್ರೀಹರಿ, ನಿನ್ನ ತಳ್ಳಿ ಇನ್ನು ನನಗೆ ಬೇಡ, ಸಾಕು. ಆದ್ರಿಂದ ನಾನು ಕಲಿಸುವುದೆಲ್ಲ ಮುಗಿದು ಹೋಯ್ತು ಇಲ್ಲಿಗೆ. ಅಂದ್ರೆ ನಿನಗೆ ಕಲಿಸುವುದಕ್ಕೆ ನನ್ನಿಂದಂತೂ ಆಗುವುದಿಲ್ಲ. ಅದಕ್ಕೆ ನಮಗೆ ಉಳಿದವರಿಗೆ ನಾನು ಕಲಿಸ್ತೇನೆ. ಉಳಿದವರನ್ನು ಹಾಳು ಮಾಡೋ ಕೆಲಸ ಮಾಡಬೇಡ. ಗುರುಕುಲ ಮುಗೀತು ಅಂತ ಹೋಗಿ ನಿನ್ನ ಅಪ್ಪನೇ ನಮಸ್ಕಾರ ಮಾಡು. ಬರ್ತೇನೆ ಏನು ಗುರುಗಳೇ. ಅಂತ ನೋಡ್ಕೊಳ್ಳಿ. ಅವನಿಗೆ ಬೇಗ ಗುರುಕುಲ ಮುಗಿದೋಯ್ತು. ಮನೆಗೆ ಹೋಗುದಾ? ಮನೆಗೆ ಹೋಗಿ ನಾಳೆಗೆ ಬನ್ನಿ. ಆಯ್ತು. ಕಂದ ಬಾರಿತ್ತಲೋ ಕಂದ ಬಾರಿತ್ತಲು ನೀ ಬೇಗ ಬಂದುದೇ ಕುಸಿರಿಗಲು ನೀ ಬಂದುದೇ ಕೀಗ ಉಸಿರಿಗಲು ಎಂದರೆ ನನು ಗುರುಗಳು ನಸು ನಗುತ್ತ ನಿಂತಿರುವುದೇಕೆ ಬೇಡೋ ಮಗನೇ ಪ್ರಹ್ಲಾದ, ಓ ಜನಕ. ನಿರೀಕ್ಷೆ ಇರಲಿಲ್ಲ ಕಂದ. ಹಾ, ಇಷ್ಟು ಬೇಗ ನೀನು ಬರುತ್ತೀಯ ಎಂದು. ಓಹೋ, ಆದರೂ ಸಂತೋಷ. ತಂದೆ ತಾಂದ್ರನ್ನು ನೋಡುವ ಆಸೆಯ ಹೊರೆಯನ್ನು ಹೊತ್ತು ಹಾ, ಇಲ್ಲಿವರೆಗೆ ಬಂದೆಯ ಮಗನೇ. ಆದ್ರೆ ಗುರುಮಠಕ್ಕೆ ಹೋದಿಯಲ್ಲ, ಹೌದಪ್ಪ. ಗುರುವಿನ ವಿದ್ಯಾಭ್ಯಾಸ ಮಾಡಿದೀಯಾ, ಗುರುವಿನ ಸೇವೆ ಮಾಡಿದೀಯಾ. ಹಾ, ಆ ಸೇವೆಯಿಂದ ಬರಬಹುದಾ ಅಂತ ಎಲ್ಲ ಬಗೆಯ ಆಶೀರ್ವಾದ ರಕ್ಷಾ ಕವಚವನ್ನು ಪಡೆದೀಯಾ. ಹಾ, ಮಗನೇ, ಏನಪ್ಪ? ನಮ್ಮ ಗುರುವರೇಣ್ಯರು ಏನು ಹೇಳಿದರು, ನೀನು ಏನು ಕಲಿತು ಬಂದೆ ಎಂಬುದನ್ನು ಹೇಳ್ತೀಯ ಮಗು. ಹೇಳ್ತೇನಪ್ಪ. ಹೇಳು. ಹರನೆಂದು ಬರೆಯನು ತಲಿ ಹರ ಎಂದು ಬರೆಯನು ತಲಿ ಹರನೆಂದು ಬರೆಯನು ತಲಿ ಮೇಲ್ಪಂಕ್ತಿ ಗುರು ಬರೆಯ ನಾಮುದದಲ್ಲಿ ಮೇಲ್ಪಂಕ್ತಿ ಗುರು ಬರೆಯ ನಾಮುದದಲ್ಲಿ ಹರಿಯೆಂದು
ಬರೆದೆನಯ್ಯ ಹರಿಯೆಂದು ಬರೆದೆನಯ್ಯ ಹರಿಯೆಂದು ಬರೆದೆನಯ್ಯ ಎಂದೆನ್ನುತ್ತ ಹರುಷದಲ್ಲಿ ಮುಗಿದ ಕೈಯ ಮಗನೇ ನಾನು ಆಡುವ ಮಾತನ್ನು ಪ್ರೀತಿಯಿಂದ ಅವತರಿಸಬೇಕಪ್ಪ. ಹೇಳು ಕಂದ. ನೀವು ಹೇಳಿದ ಹಾಗೆ ಗುರುಮಠವನ್ನು ಸೇರಿದೆ. ಹಾ. ಮೊದಲು ಗುರುಗಳು ಹಾ. ಗಜಾನನ ಸ್ತುತಿಯನ್ನು ಹೇಳಿಕೊಟ್ರು. ಹೌದಾ? ಅದನ್ನು ಕಲಿತೆ ಅಪ್ಪ. ನನ್ನ ಮಹಾದೇವರ ಸುಪುತ್ರ. ಹೌದು. ಹಾ. ಆಮೇಲೆ ಅಕ್ಷರಾಭ್ಯಾಸವನ್ನು ಮಾಡಿಸಿದ್ರು. ಹಾ. ಸಂಪೂರ್ಣ ಕಲಿತೆ ಅಪ್ಪ. ಸರಸ್ವತಿ ಮಾತಿನ ಸ್ಮರಿಸಿದೆಯ ಮಗ. ನಿಜ. ಆಹೋ. ಆಮೇಲೆ ಹಾ. ಗುರುಗಳು ಮೇಲ್ಪಂಕ್ತಿಯಲ್ಲಿ ಬರೆದು ತೋರಿಸಿದ್ರು. ಏನೆಂದು? ಪ್ರಹ್ಲಾದ, ನೀನು ಹೀಗೆ ಕೆಳಪಂಕ್ತಿಯಲ್ಲಿ ಬರಿಬೇಕು ಅಂತ ಹೇಳಿದ್ರು. ಏನು ಅವರು ಬರೆದ್ರು, ನೀನೇನು ಬರೆದೆ? ಗುರುಗಳು ಮೇಲ್ಪಂಕ್ತಿಯಲ್ಲಿ ಹರ ಅಂತ ಬರೆದ್ರು. ನೀನು ಅದನ್ನು ನೋಡಿದಂತ ನಾನು ಕೆಳಗೆ ಹರಿ ಅಂತ ಬರೆದೆ ಅಪ್ಪ. ಹೊರೆಯೊಂದು ಬರೆಯಬಹುದ ಹೊರೆಯೆಂದು ಬರೆಯಬಹುದೇ ಹೊರೆಯೆಂದು ಬರೆಯಬಹುದೇ ಹೊರೆಯೆಂದು ಬರೆಯಬಹುದೇ ಎನ್ನೊಡನೆ ವರೆಯದಿರು ಗುತಿಯ ಬರಿದೆ ಎನ್ನೊಡನೆ ವರೆಯದಿರು ಗುತಿಯ ಬರಿದೆ ನನ್ನ ಕೆಟ್ಟ ವಿರೋಧಿಯಾಗಿರುವ ಹ? ಅವನ ನಾಮವನ್ನ ಬರೆದೆಯೇ ನೀನು. ಹರಿ ಅಂತ ಬರೆದೆ ಅಪ್ಪ. ಗುರುವರೇಣ್ಯರು ಹರ ಎಂದು ಬರೆದಾಗ ನೀನು ಹರಿ ಎಂದು ಬರೆದೆಯ? ನಿಜ ಅಪ್ಪ. ಮಗನೇ, ಎಲ್ಲವುದಕ್ಕೊಂದು ಕಾಲ, ಸಮಯ, ಸಂದರ್ಭ ಬೇಕು. ಓಹೋ. ವಿನೋದ ಚೇಷ್ಟೆ ಮಾಡುವುದಕ್ಕೆ ಹ. ಇದು ಅನುಕೂಲವಂತಹ ಕಾಲ ಸಮಯವೂ ಅಲ್ವಲ್ಲ. ಅಂದ್ರೆ ಎದುರು ನಿಂತವ ಯಾರು ಹೇಳು? ನಿನ್ನ ತಂದೆ. ಈ ಹೌದಪ್ಪ. ಲೋಕದ ಧರಾನ್ನಮ. ಸತ್ಯ ಇಂಥ ನನ್ನಲ್ಲಿ ಸತಿಯನ್ನೇ ಆಡುತ್ತಾ ಇದ್ದೀನೋ ಮಗ? ಅಪ್ಪ. ಸರ್ವತಾಡೆನು ಸುಳ್ಳನು ಸರ್ವತಾಡೆನು ಸುಳ್ಳನು ಸರ್ವತಾಡೆನು ಸುಳ್ಳನು ಹರಿಯಂದೆ ಬರದನೆಂದನು ಬಾಲನು ಹರಿಯಂದು ಎಂದನು ಬಾಲನು ಹರಿಯಂದೆ ಬರದನೆಂದನು ಬಾಲನು ಅಪ್ಪ, ಮಗನೇ, ನಿಮ್ಮ ಮಗನಾದಂತಹ ಈ ಪ್ರಹ್ಲಾದನ ಬಾಯಲ್ಲಿ ಯಾವತ್ತೂ ಸುಳ್ಳು ಬರುವುದಿಲ್ಲಪ್ಪ. ಸರ್ವ ತಾಡೇನು ಸುಳ್ಳೇನು. ಗುರುಗಳು ಮೇಲ್ಪಂಕ್ತಿಯಲ್ಲಿ ಹರ ಅಂತ ಬರೆದದ್ದು ನಿಜ. ಅದನ್ನು ನೋಡಿದಂತ ನಾನು ಕೆಳಗೆ ಹರಿ ಅಂತ ಬರೆದದ್ದು ಸತ್ಯ ಅಪ್ಪ. ಹೌದಪ್ಪ. ನೀನು ಹರಿ ಅಂತ ಬರದೆ ಹರ ಹರಿ ಬಾಲಕಗೆ ಹರ ಹರಿ ಬಾಲಕಗೆ ಹರಿಯಂದ್ವರೆಯ ಎಂದವರ್ಯಾರು ಈ ಬಾಲಕಗೆ ಹರಿಯಿಂದ್ವರೆ ಎಂದವರ್ಯಾರು ಪರಿಕಿಸೆ ಸುರರ ಕೃತ ಕವಿ ಜನುತ ಕಾಣುವುದಾದರಾತ್ಮಯಗೆ ಪರಿಕಿಸ ಸುರರ ಕೃತ ಕವಿ ಜನುತ ಕಾಣುವುದಾದರಾತ್ಮಜಗೆ ಅರುಗಬೇಕಿದರಿಂದ ನೀತಿಯಗೆ ಅರುಗಬೇಕದರಿಂದ ನೀತಿಯ ತರಳಯನು ತೊಡನಾಗದಾನವ ತರಳಯನು ತೊಡನಾಗದಾನವ ದಾನವರೆರೆಯ ಕಂದನ ನಪ್ಪಿ ಮುದ್ದಿಸುತ್ತೆಂದ ವಿನಯದಲ್ಲಿ ದಾನವರೆರೆಯ ಕಂದನ ಅಪ್ಪಿ ಮುದ್ದಿಸುತ್ತೆಂದ ವಿನಯದಲ್ಲಿ ನಿನ್ನ ಅಂತರಂಗದ ಆಳದಲ್ಲಿ ಆ ಶಬ್ದ ನೆಲೆಯೂರುವುದಕ್ಕೆ ಕಾರಣ ನನ್ನ ಕೆಟ್ಟ ವಿರೋಧಿ ಅಂತಹ ಸುರರು ಎಂಬುದು ನನಗೆ ಚೆನ್ನಾಗಿ ಗೊತ್ತು ಮಗ. ಓಹೋ. ಆದ್ರೆ ಹರಿಯ ಸಂಬಂಧವಾಗಿ ಚೆನ್ನಾಗಿ ಅರ್ಥ ಮಾಡಿಕೊಂಡವ ನೀನಲ್ಲ. ಯಾಕೆ ಹರಿಯ ದ್ವೇಷ ನನಗೆ? ಯಾಕಪ್ಪ? ಇನ್ನು ಮುಂದೆ ನಿನಗೆ ಗೊತ್ತಿಲ್ಲ ಮಗನೇ.
ಚಿನ್ನಲಾಲಿ ಸಿಂತ ಮಾತ ಎನ್ನುಳಾಡಬೇಡ ಗರಿಯೋ ಚಿನ್ನಲಾಲಿ ಸಿಂತ ಮಾತ ಎನ್ನುಳಾಡಬೇಡ ಗರಿಯೋ ಎನ್ನುಳಾಡಬೇಡ ಹರಿಯೋ ಕಿರಿಯ ಪಿತನ ಕೊಂದ ದುರ್ನೀತಿಯುತನು ನಿನ್ನ ಕಿರಿಯ ಪಿತನ ಕೊಂದ ದುರ್ನೀತಿಯುತನು ಹಾಲು ಹಸುಳಾಗಿರುವಂತ ನಿನಗೆ ಎಲ್ಲಿ ಕಾರಣ ಗೊತ್ತು. ಗುರುಗಳು ಹೇಳಲಿಕ್ಕಿಲ್ಲ, ಯಾರು ಹೇಳಿದ್ದಿಲ್ಲ, ಹೇಳುವ ಧೈರ್ಯ ಒಬ್ಬರಿಗೂ ಇಲ್ಲ. ಆದ್ರೆ ಮಗ, ಏನಪ್ಪ? ನಿಷ್ಕಾರಣವಾಗಿ ಮತ್ತೊಬ್ಬರ ವೈಯವನ್ನು ಕಟ್ಕೊಳ್ಳುವಂತ ದುಷ್ಟ ಮನೋವೃತ್ತಿ ನಮ್ಮದಲ್ಲ. ಆದರೆ ಅನಿವಾರ್ಯತೆ ಮಗನೇ, ಅನಿವಾರ್ಯತೆ. ಅಂತದ್ದೇನಪ್ಪ? ನಮ್ಮ ಕುಲಕ್ಕೆ ತಂದಿರುವಂತ ಅಗೌರವ, ನಮ್ಮ ಕುಲಕ್ಕೆ ಬಂದಿರುವಂತ ಅಪಮಾನ, ಅದನ್ನು ಸಹಿಸುವುದಕ್ಕೆ ಅಸಾಧ್ಯವಾಗಿ ನೊಂದವ ಬೆಂದವ ಈ ನಿನ್ನ ತಂದೆ. ಮಗನೇ, ಏನಪ್ಪ? ಆ ನೀನು ಹೇಳಿದ ಹರಿ ಅವ ಇದ್ದಾನಲ್ಲ, ನಿನ್ನ ಕಿರಿಯ ಪಿತ ಒಬ್ಬರಿದ್ದ, ಹಿರಣ್ಯಾಕ್ಷ, ಅಜಯ ವೀರ, 3 ಲೋಕವನ್ನ ಗೆಲ್ಲಬಲ್ಲ ಮಹಾಶಕ್ತಿಯುತ ಅಂತ. ಅವನ ಕೊಲೆಗೆ ಅವ ಕಾರಣ. ಆದ್ರಿಂದ ನಮ್ಮ ವಿರೋಧಿ ಮಗನೇ ಅವ. ಹಾಗೆ ಹೇಳ್ಬೇಡಿ ಅಪ್ಪ. ದುಷ್ಟನನ್ನು ಕೊಂದುದೇನು, ದುಷ್ಟನನ್ನು ಕೊಂದುದೇನು ಕೆಟ್ಟದಾತೆ ಜಗಕ್ಕೆ, ದುಷ್ಟನನ್ನು ಕೊಂದುದೇನು ಕೆಟ್ಟದಾತೆ ಜಗಕ್ಕೆ. ಶ್ರೀಮದ್ ವಿಷ್ಣು ಗಯ್ಯ ಅನ್ಯಾಯವ, ಶ್ರೀಮದ್ ವಿಷ್ಣು ಗಯ್ಯ ಅನ್ಯಾಯವ ಎಟ್ಟಕ್ಕೂ ಕೇಳು. ಶ್ರೀಮದ್ ವಿಷ್ಣು ಗಯ್ಯ ಅನ್ಯಾಯವ ಎಟ್ಟಕ್ಕೂ ಕೇಳು. ಮಗನೇ, ಹಾಗೆ ಹೇಳ್ಬೇಡಿ ಅಪ್ಪ. ನನ್ನ ಚಿಕ್ಕ ತಂದೆ ಬಗ್ಗೆ ನಾನು ಕೇಳಿ ತಿಳಿದಿದ್ದೇನೆ. ಅವರು ದುಷ್ಟರಂತೆ, ಲೋಕ ಕಂಟಕರಂತೆ. ಲೋಕ ಕಂಟಕರಾದಂತ ನನ್ನ ಚಿಕ್ಕ ತಂದೆಯನ್ನು ಆ ಶ್ರೀಹರಿ ಕೊಂದ ಕಾರಣ ಏನಪ್ಪ? ಲೋಕ ಕಲ್ಯಾಣಕ್ಕಾಗಿ. ದುಷ್ಟನಾದಂತ ನನ್ನ ಚಿಕ್ಕಪ್ಪನನ್ನು ಕೊಂದ ಕಾರಣ ಲೋಕಕ್ಕೆ ಕಲ್ಯಾಣವೇ ಆಯ್ತಪ್ಪ. ಅದರಿಂದ ಏನು ತೊಂದರೆ ಆಯ್ತು ಈಗ? ನೀನು ಕಲಿತದ್ದು ಹೆಚ್ಚಾಯ್ತು. ಕಂದ ನಿನಗೆ ಒಳ್ಳಿದೆ, ಕಂದ ನಿನಗೆ ಒಳ್ಳಿದೆ. ಗೋವಿಂದನನ್ನು ಸ್ಮರಿಸ ನಿನ್ನ ಕೊಂದು ಬಿಡುವೆನು. ಮುರಿದು ನಿಂತಾರೆ ಯಮ ಮೃತ್ಯು ಎಂದು ಭಾವಿಸಿಕೋ ಮಗನೇ. ನಿನ್ನ ಪರವಿರೋಧವನ್ನು ಕಟ್ಟಿಕೊಳ್ಳಬೇಡ. ನಾನು ಹೇಳಿದ ಮಾತಿಗೆ ವಿರುದ್ಧವಾಗಿ ನಡೆದೆ ಅಂತಾದ್ರೆ ಹಿಂದೆ ಮುಂದೆ ನೋಡದೆ ಮಗ ನೀವು ವಾತ್ಸಲ್ಯವನ್ನು ಇಟ್ಟುಕೊಳ್ಳದೆ ನಿನ್ನ ಕೊಂದೇ ಬಿಡುತ್ತೇನೆ. ಅಪ್ಪ, ಕೊಂದರೆ ಸಾವೇನೆ ನಾನು, ಕೊಂದರೆ ಸಾವೇನೆ ನಾನು. ಸಿಂಧು ಶಯನ ನೊಲುಮೆಯಿಂದ, ಸಿಂಧು ಶಯನ ನೊಲುಮೆಯಿಂದ, ಸಿಂಧು ಶಯನ ನೊಲುಮೆಯಿಂದ. ಬಂದುದೆಲ್ಲ ಬರಲಿ, ಬಂದುದೆಲ್ಲ ಬರಲಿ ಬಿಡೆ ಮುಕುಂದ ಸ್ಮರಣೆಯ. ಬಂದುದೆಲ್ಲ ಬರಲಿ, ಬಂದುದೆಲ್ಲ ಬರಲಿ ಬಿಡ ಮುಕುಂದ ಸ್ಮರಣೆಯ. ಮಗನೇ, ಕೊಲ್ತೀರಪ್ಪ? ಹೌದು, ನಿಷ್ಕರುಣಿಯಾಗುತ್ತೇನೆ. ನೀವು ಕೊಂದರೂ ನಾನು ಸಾಯುವುದಿಲ್ಲಪ್ಪ. ಕೊಲ್ಲುವುದಕ್ಕೂ ಕಾಯುವುದಕ್ಕೂ ನೀವ್ಯಾರು ಹೇಳಿಯಪ್ಪ? ಇದಕ್ಕೆಲ್ಲ ಕಾರಣ ಒಬ್ಬನೇ, ಆ ಶ್ರೀಮನ್ ನಾರಾಯಣಪ್ಪ. ನನ್ನ ಬದುಕಿನಲ್ಲಿ ಯಾವ ರೀತಿಯ ಕಷ್ಟ ಬಂದರೂ ತೊಂದರೆ ಇಲ್ಲ, ಆ ಮುಕುಂದನ ನಾಮಸ್ಮರಣೆಯನ್ನು ಮಾತ್ರ ನಾನು ಬಿಡುವುದಿಲ್ಲಪ್ಪ. ಕೊಂದರು ಸಾವೇನೆ, ನಾನು ಕೊಂದು ಸಾಯುವುದಿಲ್ಲ, ಖಂಡಿತ ಸಾಯುವುದಿಲ್ಲ. ಆ ಸಿಂಧು ಶಯನ ಒಲುಮೆಯಿಂದ ನಾನು ಸಾಯುವುದಿಲ್ಲಪ್ಪ. ಹೌದು, ಅವರ ನಿಲುಮೆ ಯಾರು ಕೊಲ್ಲುತ್ತಾರೋ ಅವರು ಕಾಯಬಲ್ಲರು, ಅಲ್ಲ ಯಾರು ಕಾಯಬಲ್ಲರು ಅವರು ಕೊಲ್ಲಬಲ್ಲರು. ಖಂಡಿತ ಅಂದಮೇಲೆ ಈ ಪ್ರಪಂಚ ಎಲ್ಲವಕ್ಕೂ ಮೂಲ ಕಾರಣೀಭೂತ ಆ ಶ್ರೀಮನ್ ನಾರಾಯಣ. ಮಗನೇ, ನೀವು ತಪ್ಪಲ್ಲ.
ಆ ಗುರು ಅವ ಎಲ್ಲಿದ್ದಾರೆ ಕೆಲಸವನ್ನ ಬುದ್ಧಿಹೀನನ ಕಂದಗೆ ನೀ ಕೆಟ್ಟ ವಿದ್ಯೆ ಮರದ ಹೀಗೆ ಬದ್ಧವಾಗಿ ನಿನ್ನ ಕೊಲುವೆಯನ್ನು ತನ್ನ ಬಲ ಎತ್ತಲು ಹೇಳಿದನು. ನನ್ನ ಕುಲೋತ್ಸಾಹ ಎಂದು ಭಾವಿಸಿದೆ. ನನ್ನ ಕುಲವನ್ನ ಹಾಳು ಮಾಡಲು ಸಿದ್ಧರಾಗಿ ನಿಂತ ನಿನ್ನನ್ನ ಅಪ್ಪ ಕೊಲ್ಲಬೇಡಿ ಅಪ್ಪ. ಗುರುಗಳ ತಪ್ಪಲ್ಲ ಅಪ್ಪ ಇದು. ಗುರುಗಳು ನಿರಪರಾಧಿಗಳು. ಇಂದು ಹರಿನಾಮ ಸ್ಮರಣೆಯನ್ನು ನಾನು ಹೇಳುತ್ತಾ ಇದ್ದೇನೆ. ಇದು ಗುರುಗಳು ಬೋಧಿಸಿದವರಲ್ಲ ಅಪ್ಪ. ಯಾಕೋ ಏನೋ ನನ್ನ ಬಾಯಲ್ಲಿ ಹರಿನಾಮೋಚ್ಚಾರ ಆಗ್ತಾ ಇದೆ ಅಪ್ಪ. ಯಾರು ಹೇಳ್ಕೊಟ್ಟವರು ನಿನಗೆ? ಗುರುಗಳು ಹೇಳಿದವರಲ್ಲ. ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪುಣ್ಯದ ಫಲದಿಂದ ಇಂದು ನಾನು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದೇನಪ್ಪ. ಹಿಂದಿನ ಜನ್ಮ ಸತ್ಯ. ಹಿಂದಿನ ಜನ್ಮ ಒಂದಿದೆ ಮುಂದಿನ ಗೊತ್ತಿದೆಯೇ? ಹೌದಪ್ಪ. ಹೋಗಲಿ ಕುರುಹಿರೇಣ್ಯ, ಕ್ಷಮಿಸ ನನ್ನ ಅಪಾರ್ಥವನ್ನು ಮಾಡಿಕೊಂಡೆ. ನಿಮ್ಮ ಮೇಲೆ ತಪ್ಪಿನ ಭಾರವನ್ನ ಹೊರಿಸಿದೆ. ಸ್ವಾಮಿ, ಕಡಿಯುವುದಕ್ಕೆ ಸಿದ್ಧರಾಗಿ ನಿಂತ ಈ ಕಟುಕ ಮನೋವೃತ್ತಿಯುಳ್ಳ ನನ್ನನ್ನ ಮನ್ನಿಸಿಬಿಡಿ, ಸುಖವಾಗಿ ಬದುಕಿ. ನಿಶಿಚರಾಗ್ರಣಿ, ಯಾವ ಕೆಲಸ ಹೇಳಿದ್ರೂ ಮಾಡುವುದಕ್ಕೆ ನಾವು ಸಿದ್ಧ. ಇಲ್ಲಿ ಅನ್ನದ ಋಣ ತೀರಿಸುವುದಕ್ಕೆ ನಮ್ಮ ಮನಸ್ಸು ಸದಾ ಉತ್ಸಾಹದಿಂದ ಕೂಡಿದೆ. ಆದರೆ ನಿನ್ನ ಮಗನಿಗೆ ಹೇಳಿಕೊಡುವ ಯೋಗ್ಯತೆ ಮಾತ್ರ ನಮಗಿಲ್ಲ. ಕರೆದುಕೊಂಡು ಹೋಗಿ. ಸ್ವಾಮಿ, ಈ ಊರು ಬಿಡಬೇಕು ಅಂದ್ರೂ ಚಿಂತೆ ಇಲ್ಲ. ಆ ಕೆಲಸ ಒಂದಿನ ದಯವಿಟ್ಟು ಹೇಳಬಹುದು ಬೇಡ. ನಾನು ನೋಡಿಕೊಳ್ತೇನೆ, ಹೋಗಿ ಬನ್ನಿ. ಹೇಳಿ, ನಾನು ತಂದೆ ಹೌದಲ್ಲ? ಹೌದಪ್ಪ. ಪಿತೃದೇವತೆ ಮಾತೃದೇವೋ ಭವ, ಆಮೇಲೇನು? ಗುರುಗಳು ಅಪ್ಪ. ಪಿತೃದೇವೋ ಭವ, ಗುರುದೇವೋ ಭವ. ನಾನು ಹಿಡಿದಾಕಿರ್ತೀಯಲ್ಲ, ಹೇಳ್ತೀನಪ್ಪ. ಹರ, ಶ್ರೀಹರಿ, ಪಾಲಾಕ್ಷ, ಅಚ್ಯುತ, ಶಂಕರ, ನಾರಾಯಣ. ನುಡಿ ಜನ್ಮಕ್ಕೆ ಆಳ್ವದು ಕೊಲ್ಲಿರ ಕೊಂಡೊಯ್ದೀತನ ಎನ್ನುತ್ತಲೇ ಮಗನಲ್ಲೆಂದೆನುತ ಕೊಲ್ಲಿರ ಕೊಂಡೊಯ್ದೀತ ನನಗೆ ಮಗನಲ್ಲೆಂದೆನುತ. ಅಭಿಮಾನ ಬೇಡ, ಗೌರವ ಬೇಡ. ಕೊಂಡು ಹೋಗಿ, ನನಗೆ ಕೊಂಡು ಒಂದೇ ಹೋಗಿ. ನಮೋ ನಮಃ. ಯಾಕೆ ಆಗ್ಲಿಲ್ಲ. ಆಗ್ಲಿಲ್ಲ? ಆಹಾ. ಸಮುದ್ರ ನೂಕಿಬಿಡಿ. ಮಾಡಿದ್ದೇವೆ, ಪ್ರಯತ್ನ ಎಲ್ಲ ನಿಷ್ಫಲ ಆಗಿ ಹೋಯ್ತು. ಪರ್ವತ ನೂಕಿ ನೂಕಿದ್ದೇವೆ, ಹಾವಿನಿಂದ ಕಡಿಸಿ ಕಡಿಸಿದ್ದೇವೆ, ಆದ್ರೂ ಆಗ್ಲಿಲ್ಲ. ಆಗ್ಲಿಲ್ಲ. ಹೊಟ್. ಅದು ಏನಿದು? ನಿನ್ನ ಮಗನನ್ನ ಪಾರಿಗೆ ಶತ್ರುವಾದ. ಹೌದು, ಸಾರಸ ಸಮಮುಖಿಗೆ ಸಾರಸ ಸಮಮುಖಿಗೆ ಕೇಳ್ ವಾರಿರುವಾಂಬಕಿ ಕೇಳ್ ವಾರಿರುವಾಂಬಕಿಯೇ ಮೀರಿದ ನುಡಿಯ ಕುಮಾರನನದಕ್ಕೆ ಮೀರಿದ ನುಡಿಯ ಕುಮಾರ ಕನದಕ್ಕೆ ದಾರಿ ಕಣದೆ ನಿನ್ನ ಧೋರಣೆ ಕರೆದಿದೆ. ಪ್ರಭು, ವಂಶದ ಕುಡಿಯಿಂದ ಕೊಟ್ಟೆಯ ವಂಶೋದ್ಧಾರಕನನ್ನು ಹಿಡಿದೆಯಾ ನನಗೆ? ಹೌದು. ಅಲ್ಲ, ನನ್ನ ಪಾಲಿಗೆ ಶತ್ರು ಒಂದೇ ಕೊಟ್ಟಿದ್ದೀಯ. ಯಾಕೆ ಮಾತು ಶತ್ರು ಒಂದೇ. ಕಯಾದು ಸ್ವಾಮಿ, ನಾನು ಹೇಳಿದ ಮಾತನ್ನು ಕೇಳುವ ಹಾಗಿಲ್ಲ. ನನ್ನನ್ನು ವಿರೋಧಿಸಲಿದ್ದಾನೆ. ಹರ ಎಂದು ಬರೆದರೆ ಹರಿ ಎಂದು ಬರೆಯುತ್ತಾ ಇದ್ದಾನೆ. ನನ್ನ ವಿರೋಧಿನ ಕೊಂಡೊಡ್ತಾ ಇದ್ದಾನೆ. ಆದ್ದರಿಂದ ನಾನು ದೇಶಿಕ ಮೊದಲನಕ್ಕೆ ದೇಶಿಕ ಮೊದಲನಗೆ ಕೇಳ ವಾಸುದೇವಯಮಗೆ ಕೇಳ ವಾಸುದೇವ ಮಗಗೆ ಏಸೆನು ತಾನಿ ನಸುವನ್ನು ಕೇಳನು ಗಾದಿ ಮಾಡುವೆನು ಕೂಸನು ನಾಳೆಗೆ ಸಾರದ ಸಮಮುಖಿಯೇ. ನಮ್ಮ ದ್ವೇಷಿಗನಾದ
ನಮ್ಮ ಶತ್ರುವಾಗಿರುವ ಹರಿಯನ್ನು ಆರಾಧಿಸುತ್ತಾ ಇದ್ದಾರೆ. ಜೊತೆಗೆ ನನ್ನ ಪಾಲಿಗೆ ಅಪಮಾನ, ರಾಕ್ಷಸ ಕುಲಕ್ಕೆ ಅಗೌರವ ತಂದ, ಮಸಿ ಬೆಳೆದ ಆ ನಿನ್ನ ಮಗ ಉಳಿಯಬಾರದು. ಈಗ ಬಿಡು ಮಮತೆ, ಬಿಡು ವಾತ್ಸಲ್ಯ, ಬಿಡು ಮಗನ್ನುವ ಭಾವನೆ. ಅಂದ್ರೆ ಈಗ ಈ ವಿಷವನ್ನ ನಿನ್ನ ಮಗನಿಗೆ ವಿಷ ನನ್ನ ಕೈಯಲ್ಲಿ. ಹರಗರನ್ನಯ ಕಾಂತನು ಹರಗರ ಹರಗರನ್ನಯ ಕಾಂತನು ಬರಗೇಳುತ್ತೆನ್ನು ಬರೆದ ಏಗಿಂತ ಮಾತನು ಬರಗೇಳುತ್ತೆನ್ನು ಬರೆದ ಏಗಿಂತ ಮಾತನು ತರಳನ ಕರೆದು ನಾನು ತರಳನ ಕರೆದು ನಾನು ಕೊಡುವುದೆಂದು ಗರಳವ ಅವನಿಗಿನ್ನೂ ತರಳನ ಕರೆದು ನಾನು ಕೊಡುವುದೆಂದು ತರಳಗೆ ಗರಳವನ್ನು ಹರಗರ ಹರಗರನ್ನಯ ಕಾಂತನು ನಮ್ಮ ವಿರೋಧಿಯಾದಂತಹ ಹರಿಯ ನಾಮ ಸಂಕೀರ್ತನೆ ಮಾಡುತ್ತಿರುವಂತಹ ನನ್ನ ಮಗನಿಗೆ ಯಾವ ರೀತಿಯಲ್ಲಿ ಅವರ ಮಾರ್ಗವನ್ನು ಬದಲಾಯಿಸುವುದಕ್ಕೆ ಪ್ರಯತ್ನಿಸಿದರೂ ವಿಫಲ ಹೊಂದಿದಂತಹ ನನ್ನ ಅರಸರು ನನ್ನನ್ನು ಕರೆದು ನಾನು ತಾಯಿಯಾಗಿ ಏನು ಮಾಡಬೇಕು ಅಂತ ಪ್ರಶ್ನಿಸಿದ ಹೊತ್ತಿಗೆ ಹೇಳಿದಂತಹ ಮಾತು, ತಾಯಿ ಎನ್ನುವ ಮಮತೆಯನ್ನು ತೊರೆ ಯಾವುದು ಮಗುವಿಗೆ ವಿಷ ಕೊಡು ಅಂತ ಹೇಳಿಬಿಟ್ರೆ ಹೇಗೆ ಕೊಡ್ಲಿ? ನನ್ನ ಮಗ ಹೇಳುವಂತಹ ವ್ಯಾಮೋಹವನ್ನು ತೊರೆಯುವುದಕ್ಕೆ ಸಾಧ್ಯವೇ? ಹಸುಗೂಸಾದಂತಹ ಮಗುವಿಗೆ ಹೆತ್ತ ನಾನೇ ಕೈಯಾರೆ ವಿಷ ಕೊಡುವುದಕ್ಕೆ ಮುಂದಾಗ್ತೆ ಅಂತ ಆದ್ರೆ ಇಲ್ಲ ಇಲ್ಲ. ಒಂದು ವೇಳೆ ನಾನು ವಿಷ ಕೊಟ್ಟೆ ಅಂತ ಆದ್ರೆ ವಿಷವನಿತ್ತರೆ ಬಾಲನು ವಿಷವನಿತ್ತರೆ ಬಾಲನು ಯೋಚಿಪನೇನು ಬಿಸಿಗಾಲ ಎನ್ನುತ್ತ ತಾನು ಯೋಚಿಪನೇನು ಬಿಸಿಗಾಲ ಎನ್ನುತ್ತ ತಾನು ಶಿಶುವು ಕುಡಿಯುವುದನು ಶಿಶುವು ಕುಡಿಯುವುದನು ಮಡಿದರೆ ಮತ್ತೆ ಹಸುವಿದ್ದು ಫಲವೀದೇನು ಹರಗರ ಹರಗಾರನ್ನಯ ಕಾಂತನು ಬರಗೇಳುವುದೆನ್ನು ಬರದನೆಗಿಂತ ಮಾತನು ಹೇಳುವುದಕ್ಕೆ ಸುಲಭ ಅಂತ ಆಗಬಹುದು, ಆದ್ರೆ ಹೆತ್ತ ತಾಯಿಯಲ್ಲಿ ನಾನು ಬಾ ಮಗನೇ ನಿನಗೆ ವಿಷ ಕೊಡುತ್ತೇನೆ ಅಂತ ಹೇಳುವುದಕ್ಕೆ ಸಾಧ್ಯ ಉಂಟೆ? ಇಲ್ಲ. ನಿರ್ಮಲ ಮನಸ್ಸು ನನ್ನ ಮಗನದು. ಮಗುವನ್ನ ಹತ್ತಿರ ಕರೆದು ಮಗನೇ ಇದು ವಿಷ ಅಂತ ಹೇಳಿದ್ರು ನನ್ನ ಮಗ ಯೋಚನೆ ಮಾಡುವುದೇನು? ಇದು ವಿಷ ಆಗಿರುವುದಕ್ಕೆ ಸಾಧ್ಯವೇ ಇಲ್ಲ, ಇದು ಬಿಸಿಯ ಹಾಲನ್ನು ನನ್ನ ಅಮ್ಮ ನನಗೆ ಕೊಡ್ತಾ ಇದ್ದಾಳೆ ಅಂತ ತಿಳಿದು ನನ್ನ ಮಗ ಆ ವಿಷವನ್ನ ಕುಡಿದ ಅಂತಾದ್ರೆ ಮತ್ತೆ ಪ್ರಪಂಚದ ಬೆಳಕು ನೋಡುವುದಕ್ಕೆ ನನ್ನ ಮಗ ಇರ್ತಾನೆಯೇ? ಖಂಡಿತ ಇರುವುದಕ್ಕೆ ಸಾಧ್ಯ ಇಲ್ಲ.
ಯಾವ ತಾಯಿ ಆಗಿರ್ಲಿ ದೇಹದ ರಕ್ತವನ್ನೇ ಹಾಲಾಗಿ ಮಾರ್ಪಡಿಸಿ ಮಗನಿಗೆ ಉಣಬಡಿಸಬೇಕಾದವಳು ಇವತ್ತು ಹೆತ್ತ ಮಗುವಿಗೆ ಕೈಯಾರೆ ವಿಷ ಕೊಡುವಂತ ನತದೃಷ್ಟ ತಾಯಿ ನಾನಾಗ್ತಾ ಇದ್ದೇನೆ. ಏನು ಮಾಡ್ಲಿ? ಯೋಚನೆ ಮಾಡಿ ನೋಡು ಕೈಯಾದು, ನಿನಗೆ ಮಗ ಬೇಕು ಇಲ್ಲ ನಿನಗೆ ಮಾಂಗಲ್ಯ ಬೇಕು ಅಂತ ನನ್ನವರು ಪ್ರಶ್ನೆ ಮಾಡಲಿಲ್ವೇ? ಹೌದು, ನನ್ನವರ ಆಜ್ಞೆಯನ್ನು ನಾನು ಈಡೇರಿಸಲೇಬೇಕು. ಮಗನೇ, ಮಗು ಎತ್ತಿಕೊಳ್ಳುತ್ತವನನ್ನು ಮುದ್ದಿಸಿ ನೆತ್ತಿಯನು ವಾನಿಸಿ ಬಿಡದುರೆ ಮುತ್ತ ನೀವು ತೊಡನೆ ಕುವರನೊಳಿಂತೆಂದಳು ಕಯಾದು. ಬಿಡು ಮಗನೇ ಛಲ ಸಾರಿಯೇ ಮಗನೇ, ಬಿಡು ಮಗನೇ ಛಲ ಸಾರಿಯೇ ನಿನಗಿದು ಮಗನೇ, ಬಿಡು ಛಲ ಸಾರಿಯ ನಿನಗಿದು ಹಗೆಯ ಕೊಂಡಾಡುವುದು ನಿರತದಿ. ಹಗೆಯ ಕೊಂಡಾಡುವುದು ನಿರತದಿ. ಜಗತಿಯೊಳಗೀಗ ಜನರು ಬೈಯರೆ, ಜಗತಿಯೊಳಗೀಗ ಜನರು ಬೈಯರೆ ಸುಗುಣ ನಿನಗೆ. ಜಗತಿಯೊಳಗೀಗ ಜನರು ಬೈಯರೆ ಸುಗುಣ ನಿನಗೆ. ಅಮ್ಮ, ಯಾವತ್ತು ನೀನು ಬಂದಾಗ ಬರಸೆಳೆದು ಬಿಗಿದಪ್ಪಿ ಸಂತೋಷವನ್ನು ಪಡುವವಳಾಗಿದ್ದೆ ಈ ತಾಯಿ. ಹೌದಮ್ಮ. ಆದ್ರೆ ಮಗನೇ, ಇವತ್ತು ಹಾಗಲ್ವ ಮಗು? ಆ ರೀತಿಯಲ್ಲಿ ನೀವಿಲ್ಲ ಮಗನೇ. ಯಾಕಮ್ಮ, ಏನಾಯ್ತು ಈಗ? ಮತ್ತಿನ್ನೇನು ಅಲ್ಲ, ಏನು? ಪಾಠಶಾಲೆಗೆ ನೀನು ಹೋಗಿದ್ದೀಯಂತೆ, ಹೌದೇ ಮಗು? ಹೌದಮ್ಮ. ಆದ್ರೆ ಪಾಠಶಾಲೆಯಲ್ಲಿ ನಿನ್ನದೇ ಆದಂತಹ ಛಲವನ್ನೇ ನಾನು ಮುಂದುವರಿಸಿಕೊಂಡು ಬರ್ತಾ ಇದ್ದೀಯಂತೆ, ಹೌದೇನು ಮಗನೇ? ಮಗನೇ, ಈ ಛಲ ಎನ್ನುವಂತಹದ್ದು ಕೇವಲ ನಿನಗಷ್ಟೇ ಆಪತ್ತು ತಂದೊದಗಿಸುವುದಲ್ಲ, ಮತ್ತೆ ಹೆತ್ತ ತಾಯಿಯಾದ ನನ್ನ ಮುಖ ನೋಡಿ ಆದ್ರೂ ಯೋಚನೆ ಮಾಡಿ ನೋಡು ಮಗು. ಏನಮ್ಮ? ಛಲ ಸರಿ ಅಲ್ಲ ಮಗನೇ. ನೋಡು, ಗುರುಗಳು ಹೇಳಿಕೊಟ್ಟ ಹಾಗೆ ನೀನು ಹೇಳಬೇಕು. ಬೇಡ, ನಿನ್ನ ತಾಯಿಯಾಗಿ ನಾನು ಹೇಳಿಕೊಟ್ಟ ಹಾಗಾದ್ರೂ ನೀನು ಕೇಳಬೇಕು ಮಗನೇ. ಮಗನೇ, ಒಮ್ಮೆ ಶಂಕರ ಅಂತ ಹೇಳ್ತೀಯ ಮಗು? ಇಲ್ಲ ಅಮ್ಮ. ಹೇಳು ಮಗನೇ. ಆಗುವುದಿಲ್ಲ ಅಮ್ಮ. ಶಿವ ಅಂತ ಹೇಳು ಮಗನೇ. ಶ್ರೀಹರಿ. ಓಂ ನಮ ಶಿವಾಯ ಅಂತಾದ್ರೆ ಹೇಳು ಓಂ ಮಗನೇ. ನಮ ನಾರಾಯಣ. ಮಗನೇ, ಏನಮ್ಮ? ಗುರುಗಳು ಹಾಗೂ ನಿನ್ನ ತಂದೆ ನಿನ್ನನ್ನ ತಿದ್ದುವುದಕ್ಕೆ ಸರ್ವ ಪ್ರಯತ್ನ ಮಾಡಿದ್ರು, ಅಪ್ಪನ ಮಾತನ್ನು ನೀನು ಮೀರಿದೆಯಂತೆ, ಹೌದೇ ಮಗು? ನಿಜ ಮಗನೇ. ಅವ್ರು ಹೇಳಿಕೊಟ್ಟ ಹಾಗೆ ಹೇಳದೆ ಹರಿನಾಮ ಸಂಕೀರ್ತನೆ ಮಾಡ್ತೀಯಂತಲ್ಲ ಮಗನೇ? ಹೌದು. ಅದರಿಂದ ಏನು ಪ್ರಯೋಜನ ಮಗು? ಹರಿಯ ನಾಮ ಸ್ಮರಿಸದಿದ್ದರೆ ಹರಿಯ ನಾಮ ಸ್ಮರಿಸದಿದ್ದರೆ ಬರುವುದೇನದ ಕೊರತೆ ನಿನಗದ. ಹರಿಯ ನಾಮ ಸ್ಮರಿಸದಿದ್ದರೆ ಬರುವುದೇನದ ಕೊರತೆ ನಿನಗದ. ಸಿರಿವರನು ತಾಯೇನ ಇವನು, ಸಿರಿವರನು ತಾಯೇನ ನೀವನು, ಸಿರಿವರನು ತಾಯೇನ ನೀವನು ತರಳ ನಿನಗೆ.
ಶಿವನನ್ನಲ್ಲದೆ ಉಳಿದ ದೇವರನ್ನು ದೇವರು ಅಂತ ನಂಬುವುದೇ ಇಲ್ಲ ಮಗನೇ. ಹೌದಂತೆ. ನಿನ್ನಪ್ಪನ ಆದೇಶವೂ ಅದೇ ಮಗು. ನಿನ್ನಪ್ಪ ಅಂತ ಹೇಳಿದ್ರೆ ಏನು, ಈ ನಾಡಿನ ಒಬ್ಬ ಪ್ರಜೆಯೂ ಕೂಡ ನಿನ್ನ ವರ್ತನೆಯನ್ನ ಸಹಿಸುವುದಿಲ್ಲ ಮಗನೇ. ಅದಕ್ಕೆ ಅವರೆಲ್ಲ ಸೇರಿ ನಿನ್ನನ್ನು ನಿಂದಿಸ್ತಾರೆ, ನಿನ್ನನ್ನು ಬೈದು ಪೈಂಗಿಸ್ತಾರೆ ಮಗನೇ. ಹೋಗ್ಲಿ ಬಿಡು. ಏನಮ್ಮ? ಶಿವನಾಮ ಸಂಕೀರ್ತನೆ ಮಾಡು ಪ್ರಹ್ಲಾದ ಅಂತ ಹೇಳಿದ್ರೆ ನೀನು ಹರಿ ಹರಿ ಅಂತ ನಮ್ಮ ವಿರೋಧಿ ಆದಂತಹ ದೇವರನ್ನು ಆರಾಧಿಸ್ತೀಯಲ್ಲ, ಹರಿಯನ್ನು ನೆನದೆ ಅಂತ ಆದ್ರೆ ನಿನಗೆ ಏನು ಕೊಡುವುದಕ್ಕೆ ಸಾಧ್ಯ ಹೇಳು ಮಗನೇ. ಶಿವನನ್ನು ನೆನದೆ ಅಂತ ಆದ್ರೆ ನಿನಗಾಗುವ ಆಪತ್ತಾದ್ರೂ ಏನು ಹೇಳು. ಕಾರಣ ಇದೆಯಮ್ಮ. ಯಾಕಾಗಿ ಅವನನ್ನು ನೆನೀತಾ ಇದ್ದೀಯೋ? ಹಿಂದಕ್ಕೆನ್ನಯ ಪಿತನು ಬಗು ಪರಿಗಿಂದ ಕೊಲಲೆತ್ತವನು ಕರಿತಲು ಬಂದು ಬಿಡಿಸಿದರ್ಯಾರು, ಬಂದು ಬಿಡಿಸಿದರ್ಯಾರು ಹೊಸು ಮಗು ಎಂದು ಎನ್ನ ಮಗನೇ, ನಾನಿಂದು ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ದೇನೆ. ಇದಕ್ಕಿಂದು ಉದ್ದೇಶ ಇದೆಯಮ್ಮ. ಅದನ್ನು ಹೇಳಬೇಡ ಅಂತಲೇ ಹೇಳುವುದು. ಹಾಲ ಹಸುಳೆಯಾದಂತ ನನ್ನನ್ನು ನಾನಾ ರೀತಿಯಲ್ಲಿ ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟರು ನಮ್ಮಪ್ಪ. ಆದ್ರೂ ಈ ಪ್ರಹ್ಲಾದ ಇಂದು ಬದುಕಿದ್ದಾನೆ. ಇದಕ್ಕೆಲ್ಲ ಕಾರಣ ಏನಮ್ಮ? ಏನು? ಕಷ್ಟದಲ್ಲಿ ನಾನಿರುವಾಗ ನೊಂದು ಬೆಂದು ಬಂದು ಬಿಡಿಸಿದವರು ಯಾರಮ್ಮ? ಮಗನೇ, ಆ ಶ್ರೀಮನ್ ನಾರಾಯಣ ಅಮ್ಮ. ನನ್ನನ್ನು ರಕ್ಷಿಸಿದಂತಹ ನಾರಾಯಣನ ಉಚ್ಚಾರವನ್ನು ನಾನು ಮಾಡದೆ ಆ ಶಂಕರನ ನಾಮಸ್ಮರಣೆ ನಾನು ಯಾಕೆ ಮಾಡ್ಬೇಕಮ್ಮ? ನಾನು ಮಾತ್ರ ಇಷ್ಟೇ ಅಮ್ಮ ಹೇಳುವುದು. ನಾನು ಆ ಹರಿನಾಮ ಸ್ಮರಣೆ ಮಾತ್ರ ಮಾಡುವುದಮ್ಮ. ನನ್ನ ಬಾಯಲ್ಲಿ ಬರುವುದು ಅದೇ ಅಮ್ಮ. ನಿನ್ನನ್ನು ರಕ್ಷಣೆ ಮಾಡಿದವನು ಶ್ರೀಮನ್ನಾರಾಯಣ. ನಿಜ ತಾಯಿ, ಆ ಶ್ರೀಹರಿ ಸತ್ಯ ಅಮ್ಮ. ಕಂದನಾಡಿದ ಮಾತ ಕೇಳುತ್ತ ಎಂದಳಂಗನೆ ಸುರಮುನೀಂದ್ರನು ಹಿಂದು ಬಂದೆನ್ನೊಡನೆ ಪೇಳಿದ ಮಾತು ದಿಟವಾಯ್ತು. ಸುರಮುನೀಂದ್ರನು ಹಿಂದೆ ಬಂದ್ಯನ್ನೊಡನೆ ಪೇಳಿದ ಮಾತು ದಿಟವಾಯ್ತು. ನೊಂದುಕೊಳ್ಳಲೇತೀಗ ನೊಂದುಕೊಳ್ಳಲೇಕೀಗೆನುತ ಗೋವಿಂದ ನಡೆದಾವರೆಯ ಸೇವಕಗ, ಗೋವಿಂದ ನಡೆದಾವರೆಯ ಸೇವಕನೆಂದು ಕೊಟ್ಟರೆ ವಿಷವ ಕುಡಿದನು ಬಾಲಕನು. ಹಸುಗೂಸು ಹೇಳಿದ ಮಾತು ಅಂತ ನಿರ್ಲಕ್ಷಿಸುವುದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ಆಪತ್ತಿನಲ್ಲಿಯೂ ನನ್ನನ್ನು ರಕ್ಷಣೆ ಮಾಡಿದವನು ಶ್ರೀಮನ್ನಾರಾಯಣ ಅಂತ ಹೇಳ್ತಾ ಇದ್ದಾನೆ ಈತ. ಹಾಗಿದ್ರೆ ಹಿಂದೊಂದು ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬಂದು ಪತಿಯನ್ನ ಸೇರುವಾಗ ನಾರಾಯಣನ ಸಂಕೀರ್ತನೆ ಮಾಡುವಂತೆ ಹೇಳಿದರು. ಅದಕ್ಕೆ ಈ ಮಗ ಹರಿಭಕ್ತನಾಗಿಯೇ ಇದ್ದಾನೆ. ಸರಿಯಂತೆ. ಏನೇ ಆಗಿದ್ರು ಈ ಮೊದಲು ಕೊಟ್ಟಂತಹ ಆ ಶಿಕ್ಷೆಯಿಂದ ಅವನು ಬದುಕಿದ್ದಾನೆ ಅಂತ ಆದಮೇಲೆ ಇವತ್ತು ನಾನು ಕೊಡುವುದು ವಿಷ. ಅದು ಶ್ರೀಮನ್ನಾರಾಯಣನ ಕರುಣೆ ನನ್ನ ಮಗನ ಮೇಲೆ ಉಂಟು ಅಂತಾದರೆ ನಾನು ಕೊಡುತ್ತಿರುವಂತಹ ವಿಷ ಇವನ ಪಾಲಿಗೆ ಅಮೃತವಾಗುವುದಕ್ಕೆ ಆಗದೇ ಇರುವುದಕ್ಕೆ ಸಾಧ್ಯವೇ? ಏನೇ ಆಗಿರಲಿ, ಗಂಡನ ಆಜ್ಞೆಯನ್ನು ಈಡೇರಿಸಬೇಕಾದದ್ದು ಹೆಂಡತಿ ಆದಂತಹ ನನ್ನವಳ ಕರ್ತವ್ಯ. ಆಗಲಿ ಅಂತೆ. ಸರಿ, ದುಃಖಿಸುವುದಲ್ಲ, ನೊಂದುಕೊಳ್ಳುವುದರಲ್ಲಿ ಯಾವ ಅರ್ಥವೂ ಇಲ್ಲ. ಹರಿಯನ್ನಲ್ಲದೆ ಬೇರೆ ಯಾವುದು ನಿನಗೆ ತಿಳಿಯುವುದೇ ಇಲ್ಲವೇ? ನಾನು ಎಷ್ಟು ಪ್ರಯತ್ನ ಪಟ್ಟು ನನಗೆ ಬರುವುದಿಲ್ಲ ಅಮ್ಮ. ಆದರೆ ಒಂದು ಮಗು, ಏನು ನೋಡಿದ್ಯಾ ಈ ಪಾತ್ರೆ ಎಲ್ಲಿರುವುದನ್ನ? ಹೌದಮ್ಮ. ನಿನ್ನ ತಾಯಿಯಾಗಿ ನಾನು ನಿನಗೆ ಇದನ್ನು ಕೊಡ್ತಾ ಇದ್ದೇನೆ. ಹೌದೇನಮ್ಮ? ಇದನ್ನ ಕುಡಿಯುವುದರಿಂದಲಾಗಿ ಏನಾಗ್ತದೆ ಅನ್ನೋದನ್ನಾದ್ರೂ ಯೋಚನೆ ಮಾಡಿ ನೋಡು. ಏನಾಗ್ತದೆ ಮಗನೇ? ಏನಮ್ಮ? ಬೇಡ, ಶಿವ ಅಂತ ಹೇಳು ಮಗನೇ. ಆಗುವುದಿಲ್ಲ. ಮಗು, ಏನಮ್ಮ? ಇದು ನನಗೆ ನಿನ್ನ ಅಪ್ಪನ ಆಜ್ಞೆ, ನೀನು ಕುಡಿಯಲೇಬೇಕಾದದ್ದು. ಮಗನೇ, ಹೌದೇ ಮಗನೇ? ದೇಹದಲ್ಲಿ ಒಂದು ರೀತಿ ಉಲ್ಲಾಸ ತಾಯಿ. ನಿನಗೇನು ಆಗ್ಲಿಲ್ಲ? ನವ ಚೈತನ್ಯ ಅಮ್ಮ. ಆಗ್ಲಿ ಅಂತೆ.
ನೀನು? ಇಲ್ಲಪ್ಪ. ಯಾಕೆ ಸಾಯ್ಲಿಲ್ಲ? ಅಮ್ಮ ಕೊಟ್ರು ಕುಡ್ದೆ ದೇಹದಲ್ಲಿ ಒಂದು ರೀತಿಯ ಉಲ್ಲಾಸಪ್ಪ. ವಿಷಮನ ಕುಡಿದ್ರು ಬದುಕಿದ್ದೀಯಾ? ಅಮೃತವಾಯ್ತಪ್ಪ. ಯಾರಪ್ಪ ಲಕ್ಕಿ? ನಿನ್ನಿತು ಯಾರ ಬಲ್ಲದಿದೆ ನಿನ್ನಿತು ನರಹಾರುವೆ ಬೇಡಿದ ನರಿತು ನರಹಾರುವೆ ಬೇಡಿದ ನರಿತು ತೋರುವೆ ಎನ್ನದ ಈಗ ಹಿಂದೆ ಜಾರದೆ ಬರಲ್ಲ ಪಟ್ಟಣ ನನ್ನ ಮಗನಾಗಿ ಬಂತ ಪ್ರಹ್ಲಾದ. ಏನಪ್ಪ? ನಾಳಿನ ಪ್ರಪಂಚ ತಿಳ್ಕೊಳ್ಳುವ ರೀತಿಯ ಹಾಗೆ ಹ? 4 ದ್ರೋಹವನ್ನ ಮಾಡಿದ್ದೀಯ. ಮಾತೃದ್ರೋಹ, ಪಿತೃದ್ರೋಹ, ಓಹೋ. ಗುರುದ್ರೋಹ, ದೈವದ್ರೋಹ. ಅಂಥ ನೀನು ಯಾರ ಪಾಲದಲ್ಲಿ ಬದುಕಿದ್ದೆ ಹೇಳು? ಅಪ್ಪ, ಎನಗೆ ಬಲವೊಪ್ಪನದು ಕೇಳೈ ಎನಗೆ ಬಲವೊಪ್ಪನದು ಕೇಳೈ ಜನಕ ನಿನಗೊಪ್ಪನದು ಎಂದೆನು ತೆಣಿಸದಿರು ನೀ ನನಗೆ ಸಚರಾಚರಕ್ಕೆ ತ್ರಯೀ ಜಗಕ್ಕೆ ಅಣು ಮಹತ್ ಪರಿಪೂರ್ಣ ಶ್ರೀ ವನಿತೆಯರಸನೆ ಬಲವೇ ಬಲವತಿ ಬಣಗುಗಳ ಬೆಂಬಲದೊಳೆ ನೀವುದೆಂದ ಪ್ರಹ್ಲಾದ ಅಪ್ಪ, ನನಗೊಬ್ಬನ ಬಲ ನಿನಗೊಬ್ಬನ ಬಲ ಅಂತ ಯಾಕೆ ತಾವು ಭಾವಿಸ್ತೀರಪ್ಪ? ನನಗೊಬ್ಬನ ಬಲ ಇಲ್ಲಪ್ಪ, ನಿನಗೊಬ್ಬನ ಬಲ ಇಲ್ಲ. ಪ್ರತಿಯೊಂದು ಜೀವರಾಶಿಗೂ ಒಬ್ಬನದ್ದೇ ಬಲ ಅಪ್ಪ. ಅಣು ರೇಣು ತೃಣ ಕಾಷ್ಟದಲ್ಲೂ ಅಡಕವಾಗಿರುವಂತ ಆ ವನಿತೆ ಅರಸ ಆ ಶ್ರೀಮನ್ನಾರಾಯಣನ ಬಲವೇ ಬಲ ಅಪ್ಪ. ಪ್ರಪಂಚದಲ್ಲಿ ಮತ್ತೊಂದು ಬಲಕ್ಕೆ ಬೆಲೆ ಇಲ್ಲ. ಖಂಡಿತ ಇಲ್ಲ. ಅದು ನಿಜವಾದ ಮೂಲ ಬಲ. ಸತ್ಯ ಅಪ್ಪ. ಅದೇ ನಿಜವಾದ ತತ್ವ. ಹೌದಪ್ಪ. ಸತ್ವ. ನಿಜ ಅಪ್ಪ. ಹಾಗಿದ್ರೆ ಅವ ಎಲ್ಲಿದ್ದಾನೆ? ಎಲ್ಲೆಲ್ಲೂ ಇದ್ದಾನಪ್ಪ. ಅಲ್ಲಿದ್ದಾನ? ಅಲ್ಲಿಯೂ ಇದ್ದಾನಪ್ಪ. ಅಲ್ಲಿದ್ದಾನ? ಇಲ್ಲ, ಇಲ್ಲಿ ಇದ್ದಾನಪ್ಪ. ಅಲ್ಲಿದ್ದಾನ? ಅಲ್ಲಿಯೂ ಇದ್ದಾನೆ. ಅಲ್ಲಿದ್ದಾನ? ಅಲ್ಲಿ ಇದ್ದಾನೆ. ಮೇಲಿದ್ದಾನ? ಮೇಲೂ ಇದ್ದಾನೆ. ಇದರಲ್ಲಿದ್ದಾನ? ಅವರಲ್ಲೂ ಇದ್ದಾನೆ. ಇದರಲ್ಲಿದ್ದಾನ? ಅದರಲ್ಲೂ ಇದ್ದಾನೆ. ಅದರಲ್ಲಿದ್ದಾನ? ಅದರಲ್ಲೂ ಇದ್ದಾನೆ. ತೋರೈ ಕಂಬದೊಳಗ ವಿಷ್ಣು ಎಂಬನ ತೋರದಿದ್ದರ ಜಾತಕದ ಬಲ ತೀರಿತೆಂಬ ನೋಡು. ಏನಪ್ಪ? ಕಾಣುತ್ತುವ ಆ ಕಂಬದಲ್ಲಿದ್ದಾನ? ಈ ಕಂಬದಲ್ಲೂ ಇದ್ದಾನಪ್ಪ. ಶ್ರೀ ಹರಿ ಅಚ್ಯುತ ಕೇಶವ ಮುಕುಂದ. ಪರಮಾತ್ಮ ಕೇಶವ ಮುಕುಂದ ಮುರಾರಿ. ಶ್ರೀ ಹರಿ ಅಚ್ಯುತ ಕೇಶವ ಮುಕುಂದ ಮುರಾರಿ. ಶ್ರೀ ಹರಿ ಅಚ್ಯುತ ಕೇಶವ ಮುಕುಂದ ಮುರಾರಿ. ಹಗಲೋ ರಾತ್ರಿಯೋ ಹಗಲಲ್ಲ ರಾತ್ರಿಯಲ್ಲ, ಒಳಗೋ ಹೊರಗೋ ಹೊರಗುವಲ್ಲ ಹೊರಗುವಲ್ಲ, ಆಕಾಶವೋ ಭೂಮಿಯೋ ಹೇಳುವಲ್ಲ ಮೃಗವೋ ಮನುಷ್ಯನೋ ಹೇಳುವಲ್ಲ, ಪಕ್ಷಿಯೋ ಪ್ರಾಣಿಯೋ ಹೌದು ಅಲ್ಲ, ಮರಣವನ್ನ ಜಯಿಸ್ತೇನಂತ ವರವನ್ನ ಪಡೆದೆಯೋ ಹೌದು. ವರಕ್ಕೆ ಚ್ಯುತಿ ಬಂತೆ ಇಲ್ಲ. ವರಕ್ಕೆ ಚ್ಯುತಿ ಬಂತೆ. ಶ್ರೀ ಹರಿ ಅಚ್ಯುತ. ಪ್ರಹ್ಲಾದ ದುಷ್ಟರಾದಂತ ನನ್ನ ತಂದೆಯ ಸಾವಿಗೆ ಕಾರಣಕರ್ತನು ನಾನು ಆಗಿದ್ದೇನೆ. ಲೋಕದ ಜನ ನಾಳೆ ನನ್ನನ್ನು ನಿಂದಿಸುವುದಿಲ್ವೇ? ಭಕ್ತ ಪ್ರಹ್ಲಾದ, ಪರಮಾತ್ಮ, ತಂದೆಯ ಮರಣಕ್ಕೆ ನೀನು ಕಾರಣನಾದನೆಂತ ದುಃಖಿಸಬೇಡ ಮಗನೇ. ಹ? ಯಾರ ಮರಣಕ್ಕೆ ಯಾರು ಕಾರಣೀಭೂತರಾಗ್ತಾರೆ, ಅವರವರು ಮಾಡಿದ ದುಷ್ಕೃತ್ಯದಿಂದ ಅವರವರು ಹೊಂದಿ ಹೋಗುತ್ತಾರೆ. ಓಹೋ. ನಿನ್ನ ಚಿಕ್ಕಪ್ಪನಾದಂತ ಹಿರಣ್ಯಾಕ್ಷ ವರಬಲಾನ್ವಿತನಾಗಿ ಲೋಕಕಂಟಕನಾಗಿ ಹರಿದ್ವೇಷಿಯಾಗಿ ವಿಜೃಂಭಿಸಿದ ಶ್ವೇತವರಾಹನಾಗಿ ಅವನನ್ನ ಕೊಂದು ಮುಗಿಸಿದೆ. ನಿನ್ನಪ್ಪನೂ ಕೂಡ ವರಬಲಾನ್ವಿತನಾಗಿ ಲೋಕಕಂಟಕನಾಗಿ ವ್ಯವಹರಿಸಿದ ಅವನನ್ನು ನಾರಸಿಂಹನಾಗಿ ಇಂದು ಬಂದು ಅವನನ್ನ ಮುಗಿಸಿದ್ದೇನೆ. ಮಗನೇ, ನೀನಿನ್ನು ದುಃಖಿಸಬೇಕಾದಂತ ಅವಶ್ಯಕತೆ ಇಲ್ಲ.
ಈ ಶೋಣಿತಾ ಪಟ್ಟಣದ ಅಧಿಕಾರವನ್ನು ವಹಿಸಿಕೊಂಡು ಸದಾಕಾಲ ಶ್ರೀಹರಿಯಾದಂತಹ ನನ್ನ ಸದ್ಭಕ್ತನಾಗಿ ಲೋಕೋತ್ತರವಾದಂತಹ ಕೀರ್ತಿಯನ್ನ ಗಳಿಸು, ಪುರಾಣದಲ್ಲಿ ಸೇರುವವನಾಗು ಮಗನೇ. ಒಂದೇ ಒಂದು ಆಸೆ, ಯಾವುದು? ನಿಮ್ಮ ಮಂಗಳವಾದಂತಹ ಈ ರೂಪಕ್ಕೆ ಒಂದು ಮಂಗಳಾರತಿಯನ್ನು ಎತ್ತಬೇಕೆನ್ನುವುದಾಗಿ. ಆಗಲಿ ಆಗಲಿ. ಮಂಗಳಂ ಜಯ ಮಂಗಲಂ ಹರಿಗೆ ಶ್ರೀ ನರಸಿಂಹ ರೂಪಗೆ ಮಂಗಲಂ ಜಯ ಮಂಗಲಂ ಹರಿಗೆ ಜಯ ಮಂಗಲಂ ಹರಿಗೆ ಮನಮೋಹನಾಂಗಗೆ ಮಂಗಲೋ ಜಯ ಮಂಗಲಂ ಹರಿಗೆ ಮಂಗಲಂ ಮಂಗಲಂ ಮಂಗಲಂ. ನಿಮ್ಮೆಲ್ಲವರಿಗೂ ಸನ್ಮಂಗಲವಾಗಲಿ. ನಮೋ ನಮಃ.